ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ಶ್ರೀಕೃಷ್ಣನ ಜೀವನನೇ ಭಾರತೀಯ ಸಂಸ್ಕೃತಿದ ಸಾರಾಂದ್ ರಾಮಕೃಷ್ಣ ಮಠದ ಶ್ರೀಜಿತ ಕಾಮಾನಂದಜಿ ಪಂತೆರ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಕಲ್ಕುರ ಪ್ರತಿಷ್ಠಾನದ ರಾಷ್ಟ್ರೀಯ ಜೋಕ್ಲೆನ ಉಚ್ಚಯ ಶ್ರೀಕೃಷ್ಣ ವೇಷ ಪಂಥ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರ ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿದಲೆಕ್ಕೊಡು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಅಂಗಣೋಡು ಜೋಕ್ಲೆನ ರಾಷ್ಟ್ರೀಯ ಉಚ್ಚಯ ಶ್ರೀಕೃಷ್ಣ ವೇಷ ಪಂಥ ಸೋಮವಾರ ನಡತೊಂದುಂಡು ಪಂಥ ಉದಿಪನಲೇಸಿದ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರ ಪ್ರದೀಪ್ ಕುಮಾರ ಕಲ್ಕುರ ಮಾತೆರೆಲ್ಲ ಎತ್ಕೊಂಡು ಸುರುತ ಪಾತೆರ ಪಂಡೆರ ಕುಡ್ಲದ ಮಂಗಳದೇವಿ ಶ್ರೀರಾಮಕೃಷ್ಣ ಮಠದ ಗುರುಕಾರ್ಯರ ಶ್ರೀಜಿತ ಕಾಮಾನಂದಜಿ ಸ್ವಾಮೀಜಿಯರ ಬೆನ್ನೇರ್ನ ಒಟ್ಟುಗು ತುಡಾರ ಬೊಲ್ಪ ಪೊತ್ತಾದ ಶ್ರೀಕೃಷ್ಣ ವೇಷ ಪಂಥ ಉದಿಪನ ಮಲ್ತೆರ ಪೊಂಜೋನಕ್ಲು ಬಾಲಿನ ತೊಟ್ಟಿಲಗು ಪಾಡ್ದು ತೊಟ್ಟಿಲು ಒಚ್ಚಿಯರ ಶ್ರೀಜಿತ ಕಾಮಾನಂದಜಿ ಆಶೀರ್ವಚನ ಕೊಟ್ಟು ಶ್ರೀಕೃಷ್ಣನ ಜೀವನನೇ ಭಾರತೀಯ ಸಂಸ್ಕೃತಿದ ಸಾರ ಕೃಷ್ಣನ ತರಾವರಿ ನಮನಿಡ ಪೂಜೆ ಮಲ್ಪ ಲೋಕೋಗು ಅದ್ಭುತ ಸಂದೇಶ ಕೊರ್ನ ಗೀತಾ ಕೃಷ್ಣೆ ಪಾಂಡವರಿಗೆ ಜಯಕನತದ ಸತ್ಯಗು ಜಯಾಂದ್ ತೋಜಾದ ಕೊಡ್ತೆ ಭಾರತಗು ಶ್ರೀಕೃಷ್ಣೆ ಸಾದಿ ತೋಜಾವಡಂದು ಎಡ್ಡೆಬು ಬೇಕೇರ ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಸ್ರಣೆರ ಆಶೀರ್ವಚನ ಕೊಡ್ದು ಧರ್ಮ ಮಾರ್ಗುಡು ನಮ್ಮ ಕರ್ತವ್ಯನ ಮಲ್ಪಡೊಂದು ಶ್ರೀಕೃಷ್ಣ ದೇವಿರು ಸಂದೇಶ ಕೊಡ್ತಾರಂದು ಪಂಡಿರ ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ಶಾಸಕರ ವೇದವ್ಯಾಸ ಕಾಮತ್ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನನೂರು ಯುಗಪುರುಷದ ಭುವನಾಭಿರಾಮ ಉಡುಪ ಶಾರದಾ ವಿದ್ಯಾಲಯದ ಡಾಕ್ಟರ್ ಎಂ.ಬಿ. ಪುರಾಣಿಕ್ ಶರವು ರಾಘವೇಂದ್ರ ಶಾಸ್ತ್ರಿ ಇಜೆ ಸಂಸ್ಥೆಲಿನ ಇಜೆ ಶೆಟ್ಟಿ ನಮಕುಡ್ಲದ ಲೀಲಾಕ್ಷ ಬಿ ಕರ್ಕೇರ ಬೇತೆ ಬೇತೆ ವಲಯದ ನಾಯಕರ ನಿತಿನ್ ಕುಮಾರ್ ರತ್ನಾಕರ ಜೈನ್ ಜಿ.ಕೆ. ಭಟ್ ಸೇರಾಜೆ ಸುಧಾಕರ ರಾವ್ ಪೇಜಾವರ ಶಕೀಲಾ ಕಾವ ಕದ್ರಾ ದೇವಸ್ಥಾನದ ಕಾರ್ಯತ್ವವನ್ನಾಧಿಕಾರಿ ಜಯಮ್ಮ ಈ ಪಡ್ತುಡಿತ್ತರ ಕದ್ರಾ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತಿರ ಜೋಕ್ಲೆನ ರಾಷ್ಟ್ರೀಯ ಉಚ್ಚಯ ಶ್ರೀಕೃಷ್ಣ ವೇಷ ಪಂತಡು ಒಟ್ಟು ಒರಂಬ ಚಾವಡಿಲೆಡ್ 42 ಎಗ್ಗೆಲನ ಬೇತೆ ಬೇತೆ ಪಂತಲು ನಡೆತಿಡ ಜೇನು ಕಾರಂಜಿಯೇ ನಲುಮೆಯ ಚಿಲುಮೆಯ ಜೋ ಜೋ ಕುಸಿಲಾದ ಟಪ್ಪಿಗಿ ಹಸಿರಂಗಿ ಹಲಗಡಿಗಾಯ ಕುಸಿಲಾದ ಟಪ್ಪಿಗಿ ತಿಡಿ ತಿಡಿ ಕಟ್ಟಿದರ. ಉಡುಪಿಯ ಕೃಷ್ಣನ ಸುತ್ತಮುತ್ತ ಪರಿಸರದಲ್ಲಿ ಇರುವಂಥವರು ನಾವು ಬಂಧುಗಳು. ಇಂತಹ ಈ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಪರಮ ಪೂಜ್ಯ ಅಷ್ಟಮಠಾಧೀಶರಿಂದ ಕೃಷ್ಣ ಪೂಜೆಗಳು ಅಂತದ್ದು ಇದ್ದರೆ ಇಲ್ಲಿ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಸಹಸ್ರಾರು ಮಕ್ಕಳ ಕೈಯಿಂದ ಕೃಷ್ಣ ಆರಾಧಿಸಲ್ಪಡ್ತಾ ಇದ್ದಾನೆ. ಸಹಸ್ರಾರು ಮಕ್ಕಳ ಕೈಯಿಂದ. ಇದು ನಿಜ ಅರ್ಥದ ಒಂದು ಕೃಷ್ಣ ಆಂದೋಲನವಾಗಿ ಕರೆದ 42 ವರ್ಷಗಳಿಂದ ಇದು ಪರಿವರ್ತಿತವಾಗಿದೆ. ಪಾಂಡವರಿಗೆ ಸಖನಾಗಿ ದಾರಿ ತೋರಿದ ಕೃಷ್ಣ ವಿಶ್ವಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂದೇಶವನ್ನು ಕೊಟ್ಟ ಆ ಗೀತೆಯ ಕೃಷ್ಣ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಆ ಕೃಷ್ಣ ಪಾಂಡವರನ್ನು ರಕ್ಷಿಸಿ ಜಯಕ್ಕೆ ಜಯ ಅಂತ ಹೇಳಿದ, ಸತ್ಯಕ್ಕೆ ಜಯ ಅಂತ ತೋರಿಸಿದ ಕೃಷ್ಣ ಎಲ್ಲವೂ ಸಹ ಶ್ರೀಕೃಷ್ಣನ ಅದ್ಭುತವಾಗಿರ್ತಕ್ಕಂಥ ಮಹಿಮೆ. ಕರ್ತವ್ಯದ ಧರ್ಮವನ್ನು ಅರಿಯಲಿಕ್ಕೆ ಬಹಳಷ್ಟು ಸೂಕ್ಷ್ಮವನ್ನು ನಾವು ಅರಿತು ಮಾಡಬೇಕೆಂಬಂತಹ ಸಂದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಅಂತಹ ವಿಶೇಷವಾದಂತಹ ಧಾರ್ಮಿಕತೆಗೆ ನಮ್ಮನ್ನು ತೊಡಗಿಸುವಂತಹ ಧರ್ಮದ ವಿಷಯದಲ್ಲಿ ವಿಶೇಷ ಆಸಕ್ತಿ ಇಟ್ಟುವಂತಹ ಕರ್ಷತಿ ಇತಿ ಕೃಷ್ಣ ಅಂತ ಆಕರ್ಷಣೆ ಮಾಡುವಂತಹ ಕೃಷ್ಣ ನಮ್ಮ ಮಕ್ಕಳಲ್ಲಿ ಆ ಕೃಷ್ಣನ ಭಾವನೆ ಬರಬೇಕೆಂಬ ದೃಷ್ಟಿಯಲ್ಲಿ ಕೃಷ್ಣವೇಷ ಸ್ಪರ್ಧೆ, ಇದು ಸ್ಪರ್ಧೆ ಅಲ್ಲ, ಅದೊಂದು ರೀತಿಯ ಧಾರ್ಮಿಕ ಉಪದೇಶ. ಆ ಧಾರ್ಮಿಕ ಉಪದೇಶ ಕೊಡುವಂತಹ ಒಂದು ಕರ್ತವ್ಯ ಇಲ್ಲಿ ನಡೀತಾ ಇದೆ. 10 ಬುಕ್ಕ 12ನೇ ಕ್ಲಾಸ್ ಪರೀಕ್ಷೆಡ್ ಸಾಧನೆ ಮಲ್ತಿನ ಜೋಕ್ಲೆಗ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕುಡ್ಲದ ಪತ್ರಿಕಾ ಭವನಡು ಐತಾರ ನಡೆತಂಡ ಜಿಲ್ಲಾಧಿಕಾರಿ ಮುಲಾಯಂ ಮುಹಿಲನ್ ರಾಜ್ಯ ಪತ್ರಕರ್ತರ ಸಂಘದ ಗುರುಕಾರ್ಯರ ಶಿವಾನಂದ ತಗಡೂರು ಮಲ್ಲಭಿನರಾದ ಪಾಲ್ಗೊಂಡಿರ. 10ನೇ ಬುಕ್ಕ 12ನೇ ಕ್ಲಾಸ್ ಪರೀಕ್ಷೆಡ್ ಸಾಧನೆ ಮಲ್ತಿನ ಜೋಕ್ಲಿಗ್ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಐತಾರ ಕುಡ್ಲದ ಪತ್ರಿಕಾ ಭವನಡು ಅಟ್ಟಣೆ ಆದಿತ್ತಂಡ 2023-24ನೇ ಸಾಲ್ಡ್ ಸ್ವಲ್ಪ ಶೇಕಡೊಡ್ದುಲ ಹೆಚ್ಚ ಮಾರ್ಕ್ ದೆತ್ತಿನ ಜೋಕ್ಲಿಗ್ ಈ ಕಾರ್ಯಕ್ರಮಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಮರ್ಯಾದೆ ಮಲ್ತಂಡ
ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರ ಶಿವಾನಂದ ತಗಡೂರು ಜಿಲ್ಲಾಧಿಕಾರಿ ಮುಲಾಯ್ ಮುಗಿಲರ್ನ ಒಟ್ಟುಗು ಕಾರ್ಯಕ್ರಮ ಉದಿಪನ ಮಲ್ತೆರ ಜಿಲ್ಲಾಧಿಕಾರಿಯರ ಜೋಕ್ಲೆಗೆ ಪ್ರತಿಭಾ ಪುರಸ್ಕಾರದ ಮರ್ಯಾದೆ ಮಲ್ತೆರ ಜಿಲ್ಲೆದ ಪತ್ರಕರ್ತರ ಸಂಘದ ಸದಸ್ಯರನ ಜೋಕ್ಲೆಗೆ ಈ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತದ ಒಟ್ಟು 11 ಜೋಕ್ಲೆಗೆ ಮರ್ಯಾದೆ ಮಲ್ತಂಡ ಶಿರೂರುಡು ಸಂತ್ರಸ್ತರ್ನ ಕಷ್ಟುಡು ಪಾಲ್ದಿತ್ತೊಂದು ಸಾಯ ಸಾಕಾರ ಕೊರ್ನ ಉಳ್ಳಾಲದ ವಾರ್ತಾ ಮಾಣಿಲೆಗೆ ಬೊಕ್ಕ ಡೆಂಗ್ಯೂ ಮಲೇರಿಯಾ ಸೀಕ್ಲೆನ ಬಗೆಟ್ ಜನಕ್ಲಡ ಜಾಗೃತಿ ಮೂಡಾಯ್ನ ಸನ್ನಿಧಿ ಕಶಿಕೋಡಿಯರಿಗೆ ಸಂಘದ ನಿಲೆಟ್ ಸಮ್ಮಾನದ ಮರ್ಯಾದೆ ಮಲ್ತೆರ ಕರಿನ ಅಶ್ಪತ್ 2 ವರ್ಷಲಿಡ್ದಂಚ ನಿಚ್ಚದ ವಾರ್ತೆದ ಪೇಪರ್ಲೇನ ಇಲ್ಲಡೆ ಮುಟ್ಟಾವ್ನ ಕೆಲಸ ಮಲ್ತೊಂದು ಪುನಃ ಸಾಧಕರ ರಮೇಶ್ರಿಗೆ ಮರ್ಯಾದೆ ಮಲ್ತೆರ ಶಿವಾನಂದ ತಗಡೂರು ಪಾತ್ರೆಡ್ದು ಪತ್ರಕರ್ತರ ಮನುಷ್ಯತ್ವದ ಕಾರ್ಯ ಮಲ್ಪನಗ ಬೆರಿ ಬೊಟ್ಟೊಡಾಯಿನವು ನಮ್ಮ ಮಾತಿರ್ನಲ ಕರ್ತವ್ಯ ವಾರ್ತಾ ಮಂಡಳಿನ ಸಂಘಟನೆ ಗಟ್ಟಿಯಾದಿತ್ತಡ ಮಾತ್ರ ನೆನ್ ಮಲ್ಪರೆ ಸಾಧ್ಯ ಅಂದು ಪಂಡ್ಯರ ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಪಾತ್ರೆಡ್ದು ಬರವುದ ಮೂಲ ಉದ್ದೇಶ ಎಂಚಿನಾಂದು ಪನ್ಪನ ಬಗೆಟ್ ಬೊಕ್ಕ ಜೋಕುಲು ಸಮಾಜುಡು ಎಂಚ ಸೇರನುಡೊಂದು ಸಲಹೆ ಕುರಿಯರ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಗುರುಕಾರ್ಯರ ಶ್ರೀನಿವಾಸ್ ನಾಯಕ್ ಇಂದಾಜೆ ಗುರುಕಾರ್ಮೆ ವಹಿಸ್ತಿದ್ದರ ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ ಬಿನ್ನರಾದಿತ್ಯರ ಪಿ.ಬಿ. ಹರೀಶ್ ರೈ, ಕೆ. ಆನಂದ ಶೆಟ್ಟಿ, ರಾಮಕೃಷ್ಣಾರ್, ಇಬ್ರಾಹಿಂ ಅಡಕಸ್ಥಳ, ಜಗನ್ನಾಥ ಶೆಟ್ಟಿ ಬಾಳ, ಭಾಸ್ಕರ್ ರೈಕಟ್ಟ, ಪುಷ್ಪರಾಜ್ ಬಿಎನ್, ರಾಜೇಶ್ ದಡ್ಡಂಗಡಿ ಇಂಚ ಪ್ರೆಸ್ ಕ್ಲಬ್ ಸಂಘ ಬೊಕ್ಕ ಟ್ರಸ್ಟ್ದ ಪದಾಧಿಕಾರಿಗಳು ಈ ಪೊತ್ತೊಡಿತ್ತರ ಸಂಘದ ಪ್ರಧಾನ ಕಾರ್ಯಂತರ ಜಿತೇಂದ್ರ ಕುಂದೇಶ್ವರ ಸೊಲ್ಮೆ ಸಂದಾಯರ ವಾರ್ತಾಮಾಣಿ ಹರೀಶ್ ಮೋಟಕಾನ ಕಾರ್ಯಕ್ರಮ ಸುಧಾರ್ತಿರ. ಆ ಪ್ರೋತ್ಸಾಹ ಮಾಡುವಂಥ ಜನರಿದ್ದಾರೆ, ನಾವು ಅವ್ರನ್ನ ಗುರುಸಿ ಅವ್ರನ್ನ ವೇದಿಕೆ ಕರೆತಂದು ಅಂಥವ್ರ ಮೂಲಕ ಮಕ್ಕಳಿಗೆ ಆ ಕೆಲಸವನ್ನು ಮಾಡಿಸೋಂಥದ್ದು ಭಾಳ ಒಳ್ಳೆಯದು. ಆಮೇಲೆ ನಂತರ ಭಾಳ ಜನರು ಫೋನ್ ಮಾಡಿದರು, ಸರ್ ನಾವು ಬರಬೇಕಾಯ್ತು ಬರಲಿಲ್ಲ, ನಮ್ಮ ಮಕ್ಕಳಿಗೆ ಕೊಡಿಸಿದ್ದ ನಾವು ಒಂದು ಸಲ ಕಾರ್ಯಕ್ರಮ ಮಾಡಿದ ಮೇಲೆ ಮತ್ತೆ ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬಂದಂಥ ಅತಿಥಿ ಅವರಾಗೆ ಕೊಟ್ಟಿರುವಂಥದ್ದನ್ನು ಮತ್ತೆ ಕೊಡಿ ಅಂತ ಕೇಳಲಿಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ಥರದ ಯಾರೇ ಇರಲಿ ನಮ್ಮ ಪ್ರತಿಭಾ ಪುರಸ್ಕಾರ, ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವ ಸಂದರ್ಭದಲ್ಲಿ ಬೇರೆಯವರು ಕೂಡ ಸಹಾಯ ಮಾಡ್ತಾರೆ. ನೀವು ಆ ನಿಟ್ಟಿನಲ್ಲಿ ಒಂದು ಈ ದಿಟ್ಟ ಹೆಜ್ಜೆನಿಟ್ಟು ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಲಿ, ಒಂದು ಭವಿಷ್ಯದ ಜೀವನಕ್ಕೆ ನೀವೆಲ್ಲರೂ ಕೂಡ ಹಣಿಯಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. About how meaningful your contribution is going to be and to how many people. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟು ಮಟ್ಟಕ್ಕೆ ಎಷ್ಟು ಜನರನ್ನು ನೀವು ಮುಟ್ತೀರಿ ಅಷ್ಟು ಮಟ್ಟಕ್ಕೆ ನಿಮ್ಮ ಲೈಫು ಅರ್ಥಪೂರ್ಣವಾಗ್ತದೆ, ಅಷ್ಟು ಮಟ್ಟಕ್ಕೆ ನಿಮಗೆ ಗೌರವ ಎಲ್ಲ ರೀತಿಯ ವಿಚಾರಗಳು ಸಹ ನಿಮಗೆ ಸಿಗ್ತದೆ. ಸೊ ಆ ಒಂದು ರೀತಿಯಲ್ಲಿ ನಿಮ್ಮ ಗುರಿಯನ್ನು ಹುಡುಕುವಂಥ ಕೆಲಸವನ್ನು ನೀವು ಮಾಡಿ. ನಿಮಗೆ ಎಲ್ಲ ಈಗ PUಗೆ ಹೋಗಿರುವವರು, ಕಾಲೇಜಸ್ಗೆ ಹೋಗಿರುವವರು ಎಲ್ಲ ಇದ್ದೀರಾ, ನೀವು ಈ ಒಂದು ಒಳ್ಳೆಯ ಅವಕಾಶ ಇದೆ. ದಿಸ್ ಪ್ಲ್ಯಾಟ್ಫಾರ್ಮ್ ಯು ವಿಲ್ ಗೆಟ್ ಓನ್ಲಿ ಡ್ಯೂರಿಂಗ್ ದೀಸ್ ಟೈಮ್ಸ್. ಸೊ ಆ ಟೈಮಲ್ಲಿ ನೀವು ಸಂಪೂರ್ಣವಾಗಿ ಆ ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಂಡು ಎಲ್ಲ ರೀತಿಯಲ್ಲೂ ನೀವು ನಿಮ್ಮನ್ನು ಎಲ್ಲ ವಿಚಾರಗಳಲ್ಲೂ ಜೋಡಿಸ್ಕೊಂಡ್ರೆ ನಿಮಗೆ ಆ ಆತ್ಮ ಇದು ಏನೋ ಒಂದು ನಿಮಗೆ ಪ್ಯಾಷನೇಟ್ ಆಗಿರುವಂಥದ್ದು ಯಾವುದು ಅನ್ನುವಂಥದ್ದು ಗೊತ್ತಾಗ್ತದೆ. ಮಾಹಿತಿ ತಂತ್ರಜ್ಞಾನ ಇತ್ತ ಭಾರಿ ರಭಸಡು ಅಭಿವೃದ್ಧಿ ಆತಂಡ ಈ ಲರ್ನ್ AI-ನಂಚಿನ ಮಲ್ಲ ಮಟ್ಟುಡು ಜನಕ್ಲನ ಮನಸ್ಸು ಒಯ್ತೊಂದುಂಡೊಂದು UK&Co ತಾಪಕೆರ ಉಲ್ಲಾಸ್ ಕಾಮತ್ ಪಂತೆರ ಕುಡ್ಲದ ಎಕ್ಸ್ಪರ್ಟ್ ಸಂಸ್ಥೆಡ್ ಈ ಲರ್ನ್ ಲೋಕಾರ್ಪಣೆ ಮಲ್ತದ 6 ಪಾತಿರಿಯರ. ಕುಡ್ಲದ ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆದ ಅಭಿವೃದ್ಧಿ ಮಲ್ತಿನ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಆಧಾರದ ಕಲಿಕಾ ವೇದಿಕೆ ಎಕ್ಸ್ಪರ್ಟ್ ಈ ಲರ್ನ್ ಶನಿವಾರ ಲೋಕಾರ್ಪಣೆ ಅಂಡ್ ಎಕ್ಸ್ಪರ್ಟ್ ಈ ಲರ್ನ್ ಕೃತಕ ಬುದ್ಧಿಮತ್ತೆ ಆಧಾರದ ಈಸಿ ಬೊಕ್ಕ ವಿಸ್ತೃತ ಅಧ್ಯಯನದ ಎಕ್ಸ್ಪಿಡಿಷನ್ ಪನ್ಪನ ಮೂಜಿ ಹೊಸ ಸಂಶೋಧನೆಯನ್ನು ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆ ಲೋಕಾರ್ಪಣೆ ಮಲ್ದಂಡ. ಎಕ್ಸ್ಪರ್ಟ್ ಸಂಸ್ಥೆದ IT ವಿಭಾಗದ ನಿರ್ದೇಶಕರ ಅಂಕುಶ್ ಎನ್ ನಾಯಕ್ ಸುರುತ ಪಾತಿರ ಪಂಡದ UK&Co ತಾಪಕೆರ ಉಲ್ಲಾಸ್ ಕಾಮತ್ ಈ ಲರ್ನ್ ಆಫ್ ಲೋಕಾರ್ಪಣೆ ಮಲ್ತೆರ ರೋಬೋ ಸಾಫ್ಟ್ ಟೆಕ್ನಾಲಜಿ ತಾಪಕೆರ ರೋಹಿತ್ ಭಟ್ ಕೃತಕ ಬುದ್ಧಿಮತ್ತೆ ಆಧಾರದ ಈಸಿ ಬೊಕ್ಕ ವಿಸ್ತೃತ ಅಧ್ಯಯನದ ಎಕ್ಸ್ಪಿಡಿಷನ್ಗೆ ಚಾಲನೆ ಕುರಿಯರ. ಈ ಲರ್ನ್ ಆಫ್ ಕಾರ್ಯಮಲ್ಪನ ಬಗೆಟ್ ವಿಡಿಯೋ ಮಾಹಿತಿ ಪ್ರದರ್ಶನ ಮಲ್ತೆರ ಉಲ್ಲಾಸ್ ಕಾಮತ್ ಪಾತಿರ್ದಿ ಇತ್ತ ಮಾಹಿತಿ ತಂತ್ರಜ್ಞಾನ ಭಾರಿ ರಭಸಡು ಅಭಿವೃದ್ಧಿ ಆತಂಡ ನಮ್ಮ ದುಂಬುದ ಕಾಲುಗು ಒಂದು ದಿತ್ತಂಡ ಇತ್ತೆದ ದಿನಕ್ಲನ ಜನಕ್ಲು ಭವಿಷ್ಯದ ದಿನಕ್ಲೆಡು ಬುಲೆಚಿಲ್ಲದಂಚಿ ತೋಡಾವು ಈ ಲರ್ನ್ AI-ನಂಚಿನ ಮಲ್ಲ ಮಟ್ಟುಡು ಜನಕ್ಲಿನ ಮನಸ್ಸನ್ನು ಒಯ್ತೊಂದುಂಡು ಒಂದು ಅಗತ್ಯ ಅಂದು ಪಂಡ್ಯರ. ವಿಧಾನ ಪರಿಷತ್ ಸದಸ್ಯರ ಡಾಕ್ಟರ್ ಮಂಜುನಾಥ ಭಂಡಾರಿ ಎಕ್ಸ್ಪರ್ಟ್ ಎಕ್ಸ್ಪಿಡಿಷನ್ ಸೀರೀಸ್ ಬುಕ್
ಲೋಕಾರ್ಪಣೆ ಮಲ್ತೆರ. ಭಂಡಾರಿಯರ್ ಪಾತಿರ್ದು ಎಕ್ಸ್ಪರ್ಟ್ದ ಒಟ್ಟಿಗೂ ತನ್ನ ಸಂಬಂಧ ಪಾಕವಡ್ಚಲಿಡ್ದುಂಡು ತಾನು ಬರವು ಸಂಸ್ಥೆ ಮಲ್ತಿಬೊಕ್ಕ ಎಂಕ್ಲನ ಸಂಬಂಧ ನನ್ನಲಾತ್ ಗಟ್ಟಿ ಆತಂಡು AI ಇತ್ತೆ ರಾಜಕಾರಣಿಲಿಗ್ಲ ಅಗತ್ಯ ಉಂಡೊಂದು ಪಂಡಿರ. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರುಕಾರ್ಮೆದ ಪಾತೆರ ಪಂಡಿರ. ಒತ್ತು ಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ಎನ್ ನಾಯಕ್ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡಿರ. ಪ್ರಿನ್ಸಿಪಾಲರ್ ಡಾಕ್ಟರ್ NK ವಿಜಯ ಸೊಲ್ಬೆ ಸಂದಾಯರ. It is not just about content. Yes, initially when e-learning or online learning started, it was all about how do you deliver content in a easy enough manner to the students. But today it's not about that. It is about how do you make this content, or how does a student get access to whatever content they want in the quickest way, in the most efficient way possible, rather than having to search for the information that is present. And this content, we are very proud. Expert has a huge repository of content, and not only that, it has an experience of almost 4 decades. Knowledge driven economy, wherein yesterday even the Ukrainian president, when he was talking about India, he was talking about the knowledge, talking about the technology, talking about ahead of time, unthinkable. And to that extent, our knowledge is relevant, and our leaders are relevant, and our leaders have proved that we are the best diplomats in the world. So when today was one thing I learned from Ankush. See, everybody were wearing the smartwatch and katkondu odaadteve, because you know how many calories burnt, how many calorie we can eat, you know, to maintain our health. But today I learned, Ankush, ಎಷ್ಟು ಓದಬೇಕು, ಯಾವುದು ಓದಬೇಕು ಅಂತೇಳಿ ನಾವು started in the predicted in the AI itself. I think it's a new innovations. We will always be assets to the humanity. Mr. Ullas Kamath said, expert is not just a brand, it's an asset of the humankind. And I think we have to agree with that, and we have to work in that direction, and you take it forward, and we are with you. At this juncture, I am really grateful to my teachers in the elementary school and high school. And if expert is today because of good education, good teaching. ಬುದ್ಧಿ ಬಸವಣ್ಣೆರೆಡ್ದು ಬೊಕ್ಕ ಮಾನವೀಯತೆ ಬಗೆಟ್ ಎರಡರ ಈ ದೇಶಕ್ಕೂ ಸಂದೇಶ ಕೊಡ್ತನಕ್ಲು ಇತ್ತಂಡ ಅವು ನಾರಾಯಣ ಗುರುಕುಲೊಂದು ವಿಧಾನ ಪರಿಷತ್ ಸದಸ್ಯರು BK ಹರಿಪ್ರಸಾದ್ ಪಂತೆರ ಕುದ್ರೋಳಿ ಕ್ಷೇತ್ರದ 6 ಅರವಿಪುರದಿಂದ ಓಂಕಾರೇಶ್ವರವರೆಗೆ ಪನ್ಪುನ ಗ್ರಂಥ ಬಿಡುಗಡೆ ಮಲ್ತದ ಪಾತಿರಿಯರ. ಕುಡ್ಲದ ಯುವವಾಹಿನಿ ಕೇಂದ್ರ ಸಮಿತಿದ ನಿಲ್ಲೆಟ ಕುಡ್ಲ ಘಟಕದ ಭಿನ್ನಾತಿಗಿಡ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಧ್ಯಕ್ಷ ಕೊರಗಪ್ಪ ಸಭಾಂಗಣೋಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ 107ನೇ ವರ್ಷದ ಜನ್ಮ ದಿನಾಚರಣೆದಲ್ಲಿ ಕೊಡು ನಾರಾಯಣ ಗುರುಕುಲ ಬಕಾರನ ಶಿಷ್ಯರ ತಾಪನೆ ಮಧ್ಯದಿನ ದೇವಸ್ಥಾನಲಿನ ಮಾಹಿತಿ ಉಪ್ಪುನ ಅರವಿಪುರದಿಂದ ಓಂಕಾರೇಶ್ವರದವರೆಗೆ ಪನ್ಪುನ ಗ್ರಂಥ ಬಿಡುಗಡೆಲೇಸಿ ನಡೆತಂಡ. ಯುವವಾಹಿನಿ ಪ್ರಧಾನ ಕಾರ್ಯಂತ್ಯರು ಜಗದೀಶ್ ಚಂದ್ರ DK ಮಾತ್ರೆಯನ್ನು ಎತ್ಕೊಂಡಿರ ದುಂಬುದ ಗುರುಕಾರ್ಯರ ಸಾಧು ಪೂಜಾರಿ ಸುರುತ ಪಾತಿರ ಪಂಡದ ಗ್ರಂಥದ ಬಗೆಟ್ ತಿರಿಪಾಯರ. ಯುವವಾಹಿನಿ ಕೇಂದ್ರ ಸಮಿತಿ ಗುರುಕಾರ್ಯರ ಹರೀಶ್ K ಪೂಜಾರಿ ಗುರುಕಾರ್ಮಿಡ ಸೋಲೂರು ಈರ್ಯ ಈಡಿಗ ಮಹಾಸಂಸ್ಥಾನದ ಶ್ರೀ ವಿಖ್ಯಾತಾನಂದ ಸ್ವಾಮಿ ಚರಿತದ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರ HS ಸಾಯಿರಾಮ್ ಕಾರ್ಯಕ್ರಮ ಉದಿಪನ ಮಲ್ತೆರ. ವಿಧಾನ ಪರಿಷತ್ ಸದಸ್ಯರು BK ಹರಿಪ್ರಸಾದ್ ಅರವಿಪುರದಿಂದ ಓಂಕಾರೇಶ್ವರದವರೆಗೆ ಪನ್ಪುನ ಗ್ರಂಥ ಬಿಡುಗಡೆ ಮಲ್ತೆರ. ಓಂ ಸಗುಣ ಪೃಥ್ವಿಯಾದಿಭೂತೋತ್ತರಾಯ ನಮಃ. ಓಂ ಅವಸ್ಥಾತ್ರಯ ಸಾಕ್ಷಿಣೇ ನಮಃ. ಓಂ ದೇವತ್ರಿ ಏಕಮಾನುಷ್ಯಚ್ಛಿನ್ನಾತ್ಮನೇ ನಮಃ. ಓಂ ಅವಬೋಧಿತಮಯಾಮಯ ಪ್ರಯುಂಜಾಯ ನಮಃ. ಓಂ ಅನ್ನಮಯಾದಿಘೋಷ ವಿಲಕ್ಷಣಾಯ ನಮಃ. ಓಂ ವಾಸ್ತವಜ್ಞಾನವೃತ್ತಾಯ ನಮಃ. ಓಂ ಲೋಕವರ್ತಿನೇ ನಮಃ. ಓಂ ವಿಪರೀತಜಿತಾಯ ನಮಃ. ಓಂ ಇಂದ್ರಿಯಾರ್ಥರಹಿತಾಯ ನಮಃ. ವಸ್ತುಬೋಧಹೀನಾಯ ನಮಃ. ಓಂ ಶೈವಾದಿಮತಭೇದರಹಿತಾಯ ನಮಃ. ಸ್ವಾಮೀಜಿರು ಆಶೀರ್ವಚನ ಕೊಡ್ದು ದೇಶಡು ಶೋಷಣೆಗೆ ಎದುರಾದ ಪಾತಿರ್ನ ಏರ್ಲ ಕ್ಷೇತ್ರಾರಾಧನೆ ಮಲ್ತದ ಜರ ಆಂಡ ನಾರಾಯಣ ಗುರುಕುಲು ಕ್ಷೇತ್ರಾರಾಧನೆ ಮಲ್ತದ ಶೋಷಣೆಗೆ ಎದುರು ಪಾತಿರಿರಂದು ಪಂಡಿರ. ಶಾಶ್ವತವಾದ ರಾಜಕೀಯ ಆಗಲಿ ಸಾಮಾಜಿಕ ಆಗಲಿ ಇದೆಲ್ಲ ಕ್ಷಣಿಕವಾದ ಸಂಘಟನೆ. ಆದರೆ ಆಧ್ಯಾತ್ಮಿಕವಾದ ನಾರಾಯಣ ಗುರುಗಳು ಹೇಗೆ ಅರಿಪುರಂನಲ್ಲಿ
ಆ ಶಿವಪ್ರತಿಷ್ಠೆಯನ್ನು ಮಾಡಿ ಅಲ್ಲಿಂದ ಅವರು SNDPಯನ್ನು ಉದ್ಘಾಟನೆ ಮಾಡಿದ್ದು ಅಲ್ಲಿಂದಲೇ. ಹಾಗೆ ಅದೇ ರೀತಿ ಆಧ್ಯಾತ್ಮಿಕ ತಲಕಟ್ಟಿನಲ್ಲಿ, ಆ ಅಡಿಪಾಯದಲ್ಲಿ ಒಂದು ಊರು, ಒಂದು ಗ್ರಾಮ, ಇದು ಉನ್ನತಿಯ ಪಥವನ್ನು ಹಾಕಬೇಕಾದ್ರೆ ಅಲ್ಲಿಗೊಂದು ದೇವಾಲಯ ಬೇಕು ಅಂತ ನಾರಾಯಣ ಗುರುಗಳು ಒಂದು ಸರಿ ಹೇಳಿದರು. ಆ ರೀತಿ ಆಧ್ಯಾತ್ಮಿಕ ನೆಲೆಕಟ್ಟಿನಲ್ಲಿ ಮುಂದುವರಿಯಲಿ, ಅದು ಮೂಲ ಕೇಂದ್ರ ಬಿಂದು ಆಗಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ BK ಹರಿಪ್ರಸಾದ್ ಪಾತ್ರದ ಬುದ್ಧೆ ಬಸವಣ್ಣೆಡ್ದು ಬೊಕ್ಕ ಮಾನವೀಯತೆ ಬಗೆಟ್ ಏರಾಂಡಲ ದೇಶಗೂ ಸಂದೇಶ ಕೊಡ್ತುನಕ್ಲೇತಂಡ ಅವು ನಾರಾಯಣ ಗುರುಕುಲು ಮಾತಾ ಶೂದ್ರರಿಗೆ ದೇವಸ್ಥಾನ ಗುಪ್ಪಗೆರೆ ದೇವಸ್ಥಾನ ಕಟ್ಟಿಯರ ಶೂದ್ರರಿಗೆ ಸಂಪ್ರದಾಯಸ್ಥರೇ ಇರೋದ ಮಲ್ತಿನಿ ಅತ್ತಂದ ಕ್ರಿಸ್ತಂದಕ್ಲು ಮುಸ್ಲಿಮರೇ ಇರೋದ ಮಲ್ತದ ಜಿರಂದ ಪಾಂಡ್ಯರ. ನಾನು ಹೋದ ಕಡೆ ಎಲ್ಲ ಹೇಳ್ತಾ ಇರ್ತೀನಿ, ಈ ಪೂಜೆ ಪುನಸ್ಕಾರಗಳು ಸಾಕು, ದೇವಸ್ಥಾನಗಳು ಸಾಕು, ನಿಲ್ಲಿಸಿ. ಇನ್ನೇನಿದ್ರು ಸರಸ್ವತಿ ಮಂದಿರವನ್ನು ಕಟ್ಟಿ ಇಂಥ ಸ್ವಾಮೀಜಿಗಳು ನಿಸ್ವಾರ್ಥ ಭಾವನೆಯಿಂದ ಕಟ್ಟೋ ಸಂದರ್ಭದಲ್ಲಿ ನೀವು ಆ ಸ್ವಾಮೀಜಿಗಳಿಗೆ ಭಾಳ ಸಹಾಯ ಮಾಡಿ ಅಂತೇಳಿ ಎಲ್ಲ ಸಭೆಗಳಲ್ಲೂ ಸಹ ಹೇಳ್ತೇನೆ. ಯಾಕಂದರೆ ನಾವು ಸರ್ಕಾರದಲ್ಲಿ ಇರೋದ್ರಿಂದ ನಮಗೆ ಆದಂಥ ಒಂದು ಲಿಮಿಟೇಷನ್ ಇದೆ. ಅದನ್ನು ಮೀರಿ ನಾವು ಏನು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಸಮುದಾಯದವ್ರಿಗೂ ಸಹ ನಾವು ಸಹಾಯ ಮಾಡಬೇಕಾಗುತ್ತೆ. ಆದ್ರೂ ಸಹ ಶಕ್ತಿ ಮೀರಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಆದ್ದರಿಂದ ಯಾರಾದರೂ ಹೋದ್ಸಲಿ ನಾನು ಇದೇ ನವೀನ್ ಚಂದ್ರ ಸುವರ್ಣರವರು, ಸಾಯಿರಾಮ್ ಅವರು ಒಂದು ಕಾರ್ಯಕ್ರಮ ಮಾಡಿದಾಗ ಹೇಳಿದೆ, ಗುರು ನಾರಾಯಣರವರ ಪುಸ್ತಕ ನೀವು ಯಾರೇ ತೆಗೆದುಕೊಂಡು ಬಂದ್ರೂ ಚೆನ್ನಾಗಿ ರಿಸರ್ಚ್ ಮಾಡಿ ಬರೆದ್ರೆ ಅದನ್ನು ಸಂಪೂರ್ಣವಾಗಿ ಅದನ್ನು ಪ್ರಿಂಟ್ ಮಾಡಿ ನಿಮ್ಮ ಕೈಲಿ ಕೊಡೋ ಶಕ್ತಿ ನನ್ನಲ್ಲಿದೆ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಮೀನಾಕ್ಷಿ ಅವರು ಇದ್ದಾರೆ, ಧರ್ಮ ಅವರು ಇದ್ದಾರೆ, ಯಾರನ್ನಾದರೂ ಹುಡುಕಿ ಸಂಪೂರ್ಣವಾಗಿ ಅಚ್ಚ ಕನ್ನಡದಲ್ಲಿ ಮಲಯಾಳಂನಿಂದ ಭಾಷಾಂತರ ಮಾಡೋದು ಬೇಕಾಗಿಲ್ಲ. ಗುರು ನಾರಾಯಣರವ್ರನ್ನ ತಿಳ್ಕೊಂಡಿರೋಂಥ ಬುಕ್ಕನ್ನು, ಪುಸ್ತಕವನ್ನು ತಂದು ಮುಂದಿನ ಮಕ್ಕಳು, ಮುಂದಿನ ಪೀಳಿಗೆಯವರು ತಪ್ಪು ದಾರಿಗೆ ಹೋಗದಾಗೆ, ಧರ್ಮದ ಹೆಸರಲ್ಲಿ ದ್ವೇಷವನ್ನು ಕಾರದಾಗೆ, ಜಾತಿಯ ಹೆಸರಲ್ಲಿ ಜಗಳ ಮಾಡಿದಾಗೆ, ಭಾಷೆಯ ಹೆಸರಲ್ಲಿ ದುರಭಿಮಾನ ಬೆಳೆಸ್ಕೊಳ್ದಾಗೆ ಸಮಾಜದಲ್ಲಿ ನಾವೆಲ್ಲರೂ ಸಹ ಒಂದಾಗಿ ಮುಂದೆ ಹೋಗಬೇಕಾದ್ರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಗುರು ನಾರಾಯಣರವರ ಒಳ್ಳೆ ಗ್ರಂಥವನ್ನು, ಪುಸ್ತಕವನ್ನು ಓದಿ ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಮಾಡ್ತಕ್ಕಂಥ ಕೆಲಸ ತಾವೆಲ್ಲರೂ ಸಹ ಈ ಸಂದರ್ಭದಲ್ಲಿ ಮಾಡ್ತೀರಾ. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಪಾತಿರ್ದ ಗುರುಕ್ಲೆನ ಪುದರ್ ಪಂಡನಂಕ ನಮನೆ ಈ ಬುಕ್ನು ಅರ್ಪಣೆ ಮಲ್ತೊನುಗ ಗುರುಕುಲು ಶಿವ ದೇವ್ರೆನ್ ದಾಯಿ ಪ್ರತಿಷ್ಠೆ ಮಲ್ತಿರ ಪಂಡ ಶಿವೆ ಪ್ರತಿಭಟನೆದ ಸಂಕೇತ ತಿರಿಯೊನ್ನ ಕಲ್ಪುದ ಬರವುದ ಗುರ್ತ ಶಿವೇಂದು ಪಂಡ್ಯರ. ಮಲಯಾಳಂ ಭಾಷೆದ ಕನ್ನಡಗೂ ಈ ಗ್ರಂಥ ತರ್ಜುಮೆ ಮಲ್ತಿನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಮೇರೆಗೆ ಸಮ್ಮನದ ಮರ್ಯಾದೆ ಮಲ್ತಿರ. ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಪಾತಿರ್ದ ಅರೆನ ಅನುಭವಲೇನ ದುಂಬುದಿಯರ. ಬರವು ಕಲ್ಪನಕ್ಲಿಗೆ ನಾರಾಯಣ ಗುರುಕ್ಲೆನ ಬಗೆಟ್ ಭಾಷಣ ಬಕ ಪ್ರಬಂಧ ಪಂಥ ದೀದಿತ್ತದ ಐಟ್ ಗೆಂದಿನಕ್ಲಿಗೆ ನಮ್ಲೆನ್ ಪಟ್ಟಿಯರ. ಕುದ್ರೋಳಿ ನಾರಾಯಣ ಗುರು ಬರವು ಸಂಸ್ಥೆಲನ ಗುರುಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ, ಬಿರ್ವೇರೆ ಮಹಾಮಂಡಲದ ಗುರುಕಾರ್ಯರ ಡಾಕ್ಟರ್ ರಾಜಶೇಖರ ಕೋಟ್ಯಾನ್, ನಾರಾಯಣ ಗುರು ವಿಚಾರ ವೇದಿಕೆ ಸಂಚಾಲಕರ ಸತ್ಯಜಿತ್ ಸುರತ್ಕಲ್, ಕುದ್ರೋಳಿ ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರ ಪದ್ಮರಾಜ್ ಆರ್ ಪೂಜಾರಿ, ನಮಕುಡ್ಲ ಚಾನಲ್ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೇರ, ಹರೀಶ್ ಶಾಂತಿ, ಪ್ರತಿಭಾ ಕುಳಾಯಿ, ಮೋಹನ್ ಮಾಡೂರು, ಬುವಪ್ಪ ಕುಕ್ಯಾನ್, ಯುವವಾಹಿನಿ ಕುಡ್ಲ ಘಟಕದ ಗುರುಕಾರ್ಯರ ನಾಗೇಶ್ ಅಮೀನ್ ಪಾಲ್ಗೊಂಡಿರ. ಇಸಿಷ್ಟ ವಿನ್ಯಾಸದ ವಜ್ರದ ಪದ್ದೆ ಮಾರ್ನೆಟ್ ಪುದರ್ಪುಯಿನ ಸಂಸ್ಥೆ ಒರಾ ಫೈನ್ ಜ್ಯುವೆಲರಿದ ಹೊಸ ಅಂಗಡಿ ಕುಡ್ಲದ ಕರಂಗಲಪಾಡಿದ ಲೋಟಸ್ ಪ್ಯಾರಡೈಸ್ ಎಲೈಟ್ ಕಟೋನಡು ಉದಿಪನಾತಂಡ. ವಜ್ರ ಪದ್ದೆ ಮಾರನ ಬಕ ಪ್ರದರ್ಶನದ ಮಲ್ಲಪದರ್ಪಡೆನ ಸಂಸ್ಥೆ ಒರಾ ಫೈನ್ ಜ್ಯುವೆಲರಿ ಕುಡ್ಲ ಕರಂಗಲಪಾಡಿದ ಲೋಟಸ್ ಪ್ಯಾರಡೈಸ್ ಎಲೈಟ್ ಕಟೋನಡು ಶುರುವಾತಂಡ. ಮೂಜಿಸರ ತಾಜಿನೋದ ಅಡಿ ಮಲ್ಲೆಗುಪ್ಪನ ಒರ ಪದ್ದೆಯದ ಅಂಗಡಿಡ ವಿಶಿಷ್ಟ ಪದ್ದೆಯಲೇನು ಒಟ್ಟು ಮಲ್ತದಿದ್ದದ ಭಾರತಡೆ ಸೇಸ ಪೇಟೆಂಟ್ ಉಪ್ಪುನ ಪ್ರತಿಷ್ಠದ ಒರ ಕ್ರೌನ್ ಸ್ಟಾರ್ ಸಂಗ್ರಹ ಉಂಡು. ಸಂಸ್ಥೆದ ಜಾಗೆ ಬದಲ್ತಿನ ಅಂಗಡಿನ ಕುಡ್ಲ KMC ಆಸ್ಪತ್ರೆದ ಕಮ್ಯುನಿಟಿ ಮೆಡಿಸಿನ್ ಪ್ರೊಫೆಸರ್ ಡಾಕ್ಟರ್ ಅನಿಮೇಶ್ ಜೈನ್, ರಾಜ್ವಿ, ಗಾಯತ್ರಿ, ರಾಕೇಶ್ ರೈ, ಸರೋಜಿನಿ ಶೆಟ್ಟಿ, ಗೌರವಿ PK ತುಡಾರ ಬುಲ್ಪು ಪತ್ತಾದ ಉದಿಪನ ಮಲ್ತದ ಎಡ್ಡೆಪು ಬೈಕಿಯರ. ಹೊಸತಾದ ಶುರುವಾಯಿನ ಅಂಗಡಿದ ಬೇತೆ ಬೇತೆ ಗೆಲೆನ ಸಂಸ್ಥೆದ ಹಿರಿಯ ಗಿರಾಕಿಲಾಯಿನ ವಿಠಲ ನಾಯ್ಕ ಒರಾ ಫೈನ್ ಜ್ಯುವೆಲರ್ಸ್ದ ಸೌತ್ ರೀಜನಲ್ ಬಿಸ್ನೆಸ್ ಮ್ಯಾನೇಜರ್ ಅಜ್ಯ ಪ್ರತಾಪ್ ಸಿಂಗ್, ಕುಡ್ಲದ ಸ್ಟೋರ್ ಮ್ಯಾನೇಜರ್ ರಮೇಶ್ ಕುಮಾರ್, ಒರಾ ಹೆಡ್ ಆಫ್ ಮಾರ್ಕೆಟಿಂಗ್ ಏಷಾ ಶಾ ನಾಡೆ ಕತ್ತೆರ್ದು
ಉದಿಪನ ಮಲ್ತೆರ ಒರಾಫೈನ್ ಜುವೆಲರ್ಸ್ಗೆ ದೇಶದೊರ್ಮೆಡು 39 ನಗರಡು ಸೊನ್ಪತ್ತ ಒಂಜಿಡ್ದಲ ಹೆಚ್ಚು ಶಾಖೆಲಿತದ ಕುಡ್ಲದ ಹೊಸ ಶಾಖೆದ ಹೊಸತಾದ ಬ್ರೈಡಲ್ ಲಾಂಜ್ ಶುರು ಮಲ್ತದಂಡ. We also have to be like diamond, where we have to be resilient, we have to be strong. There are so many things we come across in life, but this diamond should inspire us. So when you have a diamond, and here my diamond, wearing diamonds from Aura, so that also should inspire us in a way where we should think that yes, this is all momentary, this is only a transient thing. It will pass off and we will be able to achieve, and we will again smile and shine and grow like diamonds brilliance. So that's what I thought I should share, because that's a symbol of strength for me, that's a symbol of inspiration for me, and that's also a symbol of love and affection for me. So I think with that I would like to say congratulations to Aura, congratulations to Ramesh and team. I'm so happy. ಪಂಜು ಉದ್ಯಮಿ ಕುಸುಮ ದೇವಾಡಿಗ, ಸುಜಯ್ ಶೆಟ್ಟಿ ಸುರತ್ಕಲ್, ಸುಧಾ ವಿರಾವ್, ಶರ್ಮಿಳಾ ವಿನೋದ್, ಪ್ರತಿಮಾ ದೇವಿ ನಾಡಕತ್ತಿರ್ದು ಹೊಸ ಬ್ರೈಡಲ್ ಲಾಂಜ್ ಉದಿಪನ ಮಲ್ತೆರ. ರ್ಯಾಂಪ್ ಪಡುಕುದರ್ ಪೊಯ್ ಮಾಡೆಲ್ ನಕಲು ಪಜ್ಜಪಾಟ್ನೇತ ಒಟ್ಟುಗು ಒರಾ ಡೈಮಂಡ್ ಜುವೆಲರಿದ ಇಸೇಸ ವಿನ್ಯಾಸ ಪ್ರದರ್ಶನ ಉದಿಪನ ಮಲ್ತೆರ. ನೆಕ್ಲೆಸ್, ಕಾಜಿ, ಕಿಬಿತ ಒಲೆ, ಉಂಗಿಲ ಇಸೇಸಾದ ಮದಿಮೆದ ಲೇಸ್ದ ಬಂಗಾರ ಪದ್ದೆಯಲೇನು ಮಾಡೆಲ್ ನಕಲು ಪ್ರದರ್ಶನ ಮಲ್ತೆರ. ಹೊಸ ಶಾಖೆ ಉದಿಪನದಲ್ಲಿ ಕೊಡು ಗಿರಾಕಿಲೆಗೆ ಇಸೇಸ ರಿಯಾಯಿತಿలను ಸಂಸ್ಥೆ ಘೋಷಣೆ ಮಲ್ತದಿತ್ತದ. ವಜ್ರದ ಪದ್ಯದ ಮಿತ್ತು 25% ಕಮ್ಮಿ, EMI ಸವಲತ್ತು ಮಿತ್ತು 1% ಹುಜ್ಜ ಬಡ್ಡಿ, ಪರ ಬಂಗಾರದ ಮಿತ್ತು 100% ಬದಲ್ತೊನ್ನ ಬೆಲೆ ಕೊರಿಯರೆ ಉಂಡು. ಗುರು ಹಿರಿಯರಿಗೆ ಮರ್ಯಾದೆ ಕೊರ್ಪುನೆತ ಒಟ್ಟುಗೆ ಜೋಕ್ಲಿಗೆ ದೇಶಭಕ್ತಿ ಸಂಸ್ಕಾರ ಕೊರಂಡ ಎಡ್ಡೆ ಸಮಾಜ ಕಟ್ಟ್ಯಾರೆ ಸಾಧ್ಯ ಅಂದ ಕರ್ನಾಟಕ ಕ್ಯೂನಿಕ್ಸ್ ತುಂಬುದ ಗುರುಕಾರ್ಯರ ಹರಿಕೃಷ್ಣ ಬಂಟ್ವಾಳ ಪಂತೆರ. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಬ್ರಹ್ಮಶ್ರೀ ನಾರಾಯಣ ಗುರು ಜನ್ಮ ದಿನಾಚರಣೆದಲ್ಲಿ ಸುಡಾರು ಪಾತಿರಿಯರ. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅನಿಲೇಟ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ನೂತ 11ನೇ ವರ್ಷದ ಜನ್ಮ ದಿನಾಚರಣೆ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಲೇಸ್ ಐತಾರ BC ರೋಡ್ದ ಗಾಣದ ಪಡುಪು ಸಭಾಂಗಣೋಡು ನಡತಂಡ. ಸಂಘದ ಪ್ರಧಾನ ಕಾರ್ಯಂತರ ರಮೇಶ್ ತುಂಬೆ ಮಾತ್ರೆಲ್ಲ ಎತ್ಕೊಂಡರ. ಬಿಲ್ಲವ ಸಮಾಜ ಸೇವಾ ಸಂಘದ ಗುರುಕಾರ್ಯರ ಪಿ ಸಂಜೀವ ಪೂಜಾರಿ ಗುರುಕಾರ್ಮೇಡ, ಕರ್ನಾಟಕ ಕ್ಯೂನಿಕ್ಸ್ ದುಂಬುದ ಗುರುಕಾರ್ಯರ ಬೊಕ ಬಂಟ್ವಾಳ ಬಿಲ್ಲವ ಸಂಘದ ದುಂಬುದ ಗುರುಕಾರ್ಯರ್ಲಾದುಪ್ಪುನ ಹರಿಕೃಷ್ಣ ಬಂಟ್ವಾಳ ಬೊಕ ಬಿನ್ನಿರ್ನ ಒಟ್ಟುಗು ಲೇಸು ಉದಿಪನಾಂಡ. ಹರಿಕೃಷ್ಣ ಬಂಟ್ವಾಳ ಪಾತ್ರದ ದೇಶಡು ಬೇತೆ ಬೇತೆ ಜಾತಿ ಭಾಷೆ ಧರ್ಮಲೆನ ಜನಕ್ಲು ಜೋಕ್ಲೆಗ್ ಜೋಕ್ಲಾಟಿಗೆ ಹಿಡ್ದೆ ಗುರು ಹಿರಿಯರಿಗೆ ಮರ್ಯಾದೆ ಕೊರ್ಪುನೇತ ಒಟ್ಟುಗು ದೇಶಭಕ್ತಿ ಸಂಸ್ಕಾರ ಕೊರಂಡ ಎಡ್ಡೆ ಸಮಾಜ ಕಟ್ಟ್ಯಾರೆ ಸಾಧ್ಯ ಅಂದು ಪಂಡ್ಯರ. ಟೀಚರ್ ಆರತಿ ದಾಸಪ್ಪ ಪೂಜಾರಿ ಉಪನ್ಯಾಸ ಕೊಡ್ದು ಜೋಕುಲು ಪಾಠದ ಒಟ್ಟುಗು ಆತ್ಮಧೈರ್ಯ ಬುಲೆಪಾವಂಡ ಮಾತ್ರ ಸಾಧನದ ಮುಟ್ಟು ಏರುಲಿಂದ ಪಂಡ್ಯರ. ಯುವ ವಾಹಿನಿ ಬಂಟ್ವಾಳ ತಾಲೂಕು ಘಟಕದ ಗುರುಕಾರ್ಯರ ದಿನೇಶ್ ಸುವರ್ಣರಾಯಿ, ಇಂಚಿಪತೀರ್ನ ಉಮೇಶ್ ಸುವರ್ಣ ತುಂಬೆರನ ಬಗೆಟ್ ನೆಂಪುದ ಭಾಷಣ ಮಲ್ತೆರ. ಬಂಟ್ವಾಳ ಪುರಸಭೆಯ ಗುರುಕಾರ್ಯರು ವಾಸು ಪೂಜಾರಿ, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು BB ಕುಂದರ್, ಬರೋ ಕ್ಷೇತ್ರದ ಸಾಧಕರು ಪ್ರಜ್ವಲ್ ಕುಮಾರ್, ಗೊಬ್ಬುದ ಸಾಧಕರು ಸಿದ್ಧಾರ್ಥ MC, ರಕ್ಷಾಜಿ, ಸರಣ್ಯ NT ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಸಂಘದ ಒತ್ತು ಗುರುಕಾರ್ಯರು ಭುವನೇಶ್ ಬಚ್ಚನಡ್ಕ, ಜತೆ ಕಾರ್ಯಂತರ ರಾಜೇಶ್ ಸುವರ್ಣ ಮಿತ್ತಬೈಲ್, ಲೆಕ್ಕ ಪರಿಶೋಧಕರ ಹೇಮಂತ ಕುಮಾರ್ ಮೂರ್ಜೆ, ಬಿರ್ವೇರ ಪುಂಜೋಲಿನ ಸಮಿತಿ ಗುರುಕಾರ್ದಿ ಶೈಲಜಾ ರಾಜೇಶ್ ಲಿಸ್ಟ್ ಪಾಲ್ದಿತುಂಡೆರ. ಸಂಘದ ಪಣವಾಧಿಕಾರಿ ಆನಂದ ಸಾಲಿಯನ್ ಶಂಭೂರು ಸೊಲ್ಮೆ ಸಂದಾಯರೆ, ಯತೀಶ್ ಪೂಜಾರಿ ಶಂಭೂರು ಬೊಕ ಶ್ರೀನಿವಾಸ ಪೂಜಾರಿ ಮೇಲ್ಕರ್ ಕಾರ್ಯಕ್ರಮ ಸುಧಾರ್ಥ ಕುರಿಯರ.
ನಾರಾಯಣ ಗುರುಗಳ ಜಯಂತಿ ಅಂಥ ವ್ಯಕ್ತಿಯ ದಾರ್ಶನಿಕರ ಹುಟ್ಟಾಯಿತು ಕೇರಳದಲ್ಲಿ. ಇನ್ನೊಬ್ಬರು 9 ವರ್ಷಗಳ ನಂತರ, ನಾರಾಯಣ ಗುರುಗಳು ಹುಟ್ಟಿ 9 ವರ್ಷಗಳಾದ ನಂತರ ಸ್ವಾಮಿ ವಿವೇಕಾನಂದರು ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದರು. 9 ವರ್ಷಗಳು ಹಿಂದೆ ಎಷ್ಟೆಷ್ಟು ದಾರ್ಶನಿಕರು ಹುಟ್ಟಿದ್ದಾರೆ. ಅದು ವ್ಯಾಸ ಇರಬಹುದು, ಪರಾಶರ ಇರಬಹುದು, ವಾಲ್ಮೀಕಿ ಇರಬಹುದು, ವಿಶ್ವಾಮಿತ್ರ ಇರಬಹುದು, ಅಥವಾ ಅನೇಕ ಜನ, ಕಪಿಲ ಇರಬಹುದು, ಅಥವಾ ಭಾರದ್ವಾಜರು ಇರ್ಬೋದು. ಅನೇಕ ದಾರ್ಶನಿಕರು ನಮ್ಮ ದೇಶದಲ್ಲಿ ವಸಿಷ್ಠರು ಹುಟ್ಟಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ಏನು ಕಷ್ಟ ಉಂಟು ಅದರ ಒಂದು ಅಂಶವನ್ನು ನಮ್ಮ ಮಕ್ಕಳಿಗೆ ಕಲಿಸುವ, ಕಷ್ಟ ಕೊಡಿ ಅಂತ ಹೇಳಿದ ಕಷ್ಟದ ಪರಿಚಯ ಮಾಡುವ, ಆಗ ಸಂಸ್ಕೃತಿ ತನ್ನಿಂದ ತಾನೇ ಬರ್ತದೆ. ಸಂಸ್ಕೃತಿ ಯೂನಿವರ್ಸಿಟಿಯಲ್ಲಿ ಸಿಗ್ತಾ ಇಲ್ಲ, ಖಂಡಿತ ಹೌದು ಸರ್. ಸಂಸ್ಕೃತಿಯನ್ನು ನಮ್ಮ ಜೀವನ ಶೈಲಿ ನಮಗೂ ಕಲಿತದೆ. ನಾವು ಇವತ್ತು ಬಿಲ್ಲವ ಸಂಘಕ್ಕೆ ಬಂದು ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದರೆ ನನ್ನ ಮಗು ಆಟೋಮೆಟಿಕ್ ಆಗಿ ಅದನ್ನು ಕಲಿತದೆ. ಕಲಿಸುವ ಅವಶ್ಯಕತೆ ಇಲ್ಲ. ನನ್ನ ತಂದೆ ತಾಯಿ ಏನು ಮಾಡ್ತಾರೆ ಕಲಿಸ್ತಾರೆ. ರಡ್ಡನೆ ಭಾಷೆನ ಅಧಿಕೃತ ಮಲ್ತದಿನ ಬೇತೆ ರಾಜ್ಯಲಿಡ್ದು ಮಾಹಿತಿ ತರ್ಪಾಯಿರ ಸಮಿತಿ ಕಟ್ಟದಿತ್ತದು ತುಳು ಭಾಷೆದ ತಾನಮಾನಗು ಪುಣೆಪೆಂದು ವಿಧಾನಸಭೆ ತಗುರ್ ಕಾರ್ಯರು UT ಖಾದರ್ ಪಂತ್ಯರು ಕುಡ್ಲಡ್ ನಡತಿನ ತುಳು ಜನಪದ ಉಚ್ಚಯ ಮುಗಿತಲುಡು 6 ಪಾತಿರಿಯರು. ಅಖಿಲ ಭಾರತ ತುಳು ಒಕ್ಕೂಟ ಕುಡ್ಲದ ನಿಲೆಟ್ ಸದಸ್ಯ ಘಟಕಲೆನ ಒಟ್ಟು ಸಿರಿಗೇಡ ಕುಡ್ಲದ ಪುರಭವನೋಡು ಶನಿವಾರ ನಡೆದಿನ ತುಳು ಜನಪದ ಉಚ್ಚೇಡು ಬಯ್ಯಗ್ ಮುಗಿತಲಲೀಸ ಅಟ್ಟಣೆ ಆದಿತ್ತಂಡ ಮಲ್ಲಬೀನರಾದ ಪಾಲ್ದಿತ್ತೊನ್ನ ರಾಜ್ಯ ವಿಧಾನಸಭೆದ ಗುರ್ಕಾರ್ಯರು UT ಖಾದರ್ ಫರೀದ್ ಪಾತ್ರಿಡ್ದು ತುಳು ಭಾಷೆಗೆ ರಾಜ್ಯದ ಅಧಿಕೃತ ಭಾಷೆದ ತಾನಮಾನ ಕೊರ್ಪನ ಬಗೆಟ್ ಮಂತ್ರಿ ಇರ್ಬೇಕು ಅಧಿಕಾರಿಲೆಡ ಚರ್ಚೆ ಮಲ್ತೊಂದುಲ್ಲ. ರಡ್ಡನೆ ಭಾಷೆನ ಅಧಿಕೃತ ಮಲ್ತದಿನ ಬೇತೆ ರಾಜ್ಯಲಿಡ್ದು ಮಾಹಿತಿ ತರ್ಪಾಯರೆ ಸಮಿತಿ ಕಟ್ಟದಿತ್ತು ತುಳು ಭಾಷೆದ ತಾನಮಾನಕು ಪುಣೆಪೆಂದು ಪಂಡ್ಯರ. ಈ ತುಳುನಾಡಿನ ಜನತೆ ಬುಕ್ಕು ತುಳುವೇರು ಪಂಡ ಎಂಚ ಆಕಲ ಸ್ವಭಾವ ಎಂಚ ಕೊಂಚ ಪ್ರಾಮಾಣಿಕತೆ ಎಂಚ ಆಕಲ ಕಲ್ಚರ್ ಎಂಚ ಸಂಸ್ಕೃತಿ ಎಂಚ ಒಂದು ಪೂರಕಲನ್ನು ತುಯರ ಆಪುಜಿ ಏಸಿ ಬಂಡಾರನ ಒರಿಯನ್ನು ತುಂಡಾಯವರು ಅರ್ನ ವ್ಯಕ್ತಿತ್ವವೇ ನಿಜವಾಯಿನ ತುಳು ಅನ್ನಕಲ ವ್ಯಕ್ತಿತ್ವ ಏನು ಪಂಡ ಏನು ಇಷ್ಟಪಡೋದಿಲ್ಲ. ಅರ್ನ ದೀರ್ಘವಾದ ರಾಜ್ಯಕ್ಕೆ ಜೀವನದ ಒಂಜಿ ಕಪ್ಪು ಚುಕ್ಕೆಜ್ಜೆ ಅಂದೆ ಆತನಿಗೆ ಏರಿಯಾಗಲೊಂಜಿ ಬೇನೆ ಮಲ್ಪೊಂಜಿ ಪಾತ್ರ ಅರ್ಪಣಂದೆ ಅತ್ಯಂತ ಪ್ರಾಮಾಣಿಕತೆ ಅಧಿಕಾರಿ ಇಪ್ಪಡು ಅದಕ್ಕೆ ತೊಂದ ಒಂದೇ ರೀತಿಯನ್ನು ಸ್ವೀಕಾರ ಮಾಡ್ತದೆ. ಸಮಾಧಾನಡು ಎನ್ನರ್ದು ದಾದ ಕೆಲಸ ಆಯ್ರ ಸಾಧ್ಯ ಉಂಟು ಸಮಾಜಕ್ಕೆ ಈ ಭಾಷೆಗೆ ಅಯ್ನ ದೀರ್ಘವಾದ ಆಲೋಚನೆ ಮತ್ತು ಪೂರಕಲ ಸಾಕಾರ ಪಡೆದು ಈ ಪ್ರಾಯ ಎಲ್ಲ ಒಂದು ಜನಕಲಿಗೆ ಜವನರಿಗೆ ಪ್ರಯೋಜನ ಕಾರ್ಯಕ್ರಮದ ವ್ಯಕ್ತಿತ್ವವೇ ಇಂಕ್ಲೇನ ತುಳಿಯರ್ನ ವ್ಯಕ್ತಿತ್ವ ಪಂಡ ಅತ್ಯಂತ ಇಷ್ಟ ಮತ್ತು ಗೌರವ ಪಡೋಣ. ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ವಿಧಾನಸಭೆಟ್ ತುಳು ಭಾಷೆದ ಕಮ್ಮೆ ನಾಲ್ಕದಂಡ ಲೋಕಸಭೆಟ್ಲ ಇಂದತ ಸ್ವರಲಕ್ಕೊಡು ಈ ಬಗೆಟ್ ರಾಜಕೀಯ ಮರಿತದ ಮಾತೆರ್ಲ ಒಂಜವಡೊಂದು ಪಂಡ್ಯರ. ರಾಜ್ಯದ ಉಳೈ ನಮ್ಮಲ್ಲ ಕರ್ನಾಟಕದ ರಾಜ್ಯದ ಉಳಯುಲ್ಲ ತುಳುತ್ತಕ್ಲಾದ ನಮ್ಮ ಉಳ್ಳ ಒಂಜಿ ನೆಂಪು ನಿಕ್ಲು ಮಂತೊಂದುಲ್ಲಾರತ್ತ ಪರದೇಶಕ್ಕೆ ಹೋದ್ರೆ ಅಲ್ಪಲ ಒಂಜಿ ಒರಿಪು ಉಂಡತ್ತ ಅವು ಬುಳಿಚಿಲ್ಲದ ಸಂಕೇತ ಅಂತ ಏನು ತೆರೆಯುಣ್ಮೆ. ಭಾಷೆನೂ ನಮ್ಮ ಜೋಕ್ಲೆಗೆ ನಮ್ಮ ಕಡಪಾವಣಂಚಿನಂಜಿ ಕೆಲಸ ಆವಡು ಇನ್ನು ಐನೇ ಪಂಡದು ಪೋಯ್ನೆ ಆರ್ಪಂಡಿರೆ UT ಖಾದರ್ ಪಂಡಂಚಿನ ಪಾತೆರ ಅವು ನಮಕ್ ನಮ್ಮ ಹಸ್ತಾಂತರ ಮನ್ಪಣೆ ಎಂದಾಕ್ಲೆ ಒಪ್ಪ ಆವಡು ನಿಂಪಿನ ನಮ್ಮ ಜನಾಂಗ ಒರಿಯೋಡು ಒಂದು ಎಡ್ಡೆ ಒಂಜಿ ಸಂಗತಿನ ಈ ಸಂದರ್ಭಡು ಪಂಡೊಂದು ಉಡಲ ಭಾಷೆದ ಅರ್ತಿಪಿರ್ತಿದ ಒಂಚಿನ ಋದು ಭಾಷೆಯನ್ನುಂಡ ಆಧ್ಯಾತ್ಮ ಭಾಷೆಯನ್ನುಂಡ ಐಕ್ ಮುಟ್ಟದ ಭಾಷೆ ತುಳು ಭಾಷೆ ಪಂಡ ತಪ್ಪಾವಂತ ನಮ್ಮ ಒಂಜಿ ಒಯ್ಪು ಉಂಡ ಐಕ್. ಹಿರಿಯ ರಂಗ ಕಲಾವಿದರು ತೋನ್ಸೆ ವಿಜಯಕುಮಾರ್ ಶೆಟ್ಟಿಯರಿಗೆ ಪೆರ್ಮೆದ ತುಳುವೆ ರಡ್ಡು ಸರತ್ತ 24 ಪನ್ಪನ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೆರ. ಜಾಗತಿಕ ಬಂಟರ್ನ ಸಂಗಲನ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ, ಡಾಕ್ಟರ್ ಮುಡಂಬೈಲ್, ರವಿ ಶೆಟ್ಟಿ ಕತಾರ್, ಶಶಿಕಿರಣ್ ಶೆಟ್ಟಿ, ಪ್ರವೀಣ ಭೋಜಿ ಶೆಟ್ಟಿ, KD ಶೆಟ್ಟಿ, ರವೀಂದ್ರನಾಥ ಎಂ ಭಂಡಾರಿ, ಕಿಶನ್ ಶೆಟ್ಟಿ, ಅಖಿಲ ಭಾರತ ತುಳು ಒಕ್ಕೂಟದ ಗುರ್ಕಾರ್ಯರು AC ಭಂಡಾರಿ, ಮರ್ಯಾದೆ ಗುರ್ಕಾರ್ಯರು ಶಶಿಧರ ಶೆಟ್ಟಿ ಬರೋಡ, ದುಂಬುದ ಗುರ್ಕಾರ್ಯರು ಧರ್ಮಪಾಲ ಯು ದೇವಾಡಿಗ ಬೊಂಬಾಯಿ ಪಾಲ್ದಿತ್ತೊಂಡ್ಯರ. ಕದ್ರಾ ನವನೀತ ಶೆಟ್ಟಿ, ಚಂದ್ರಹಾಸ ದೇವಾಡಿಗ, ರಾಜೇಶ್ ಆಳ್ವ ಬದಿಯಡ್ಕ ಸೇರ್ನಂಚ ಪದಾಧಿಕಾರಿಗಳು ಒಟ್ಟುಗಿತ್ತೆರ. ಬದುಕಿಡಿ ನಮ್ಮಡ ಉಪ್ಪುನ ಉಬ್ಬರವು ಬೂಕು ನಮ್ಮ ದೋಸ್ತಿ ಅವಡು ಮೊಬೈಲ್ಗೆ ಒಂದು ದುಪ್ಪಡೆಂದು ಕುಡ್ಲದ ಶಾರದಾ ವಿದ್ಯಾಲಯ ಪದವಿ ಕಾಲೇಜ್ ಪ್ರಿನ್ಸಿಪಾಲರು ದಯಾನಂದ ಕಟೀಲ್ ಪಂತೆರ. ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ಬೊಳ್ಳಿ ಪರ್ಬದ ನಿಂಪುದ ಸಂಚಿ ಬಿಡುಗಡೆ ಮಲ್ತದ 6 ಪಾತಿರಿಯರು.
ನಾರಾಯಣಗುರು ಯುವ ವೇದಿಕೆದ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ 108ನೇ ವರ್ಷದ ಜನ್ಮದಿನಾಚರಣೆ ವೇದಿಕೆದ ಬೊಳ್ಳಿಪರ್ಪದ ನೆಂಪುದ ಸಂಚಿ ಬ್ರಹ್ಮಶ್ರೀ ಬುಡುಗಡೆ ಕಾಲೇಜದ ಜೋಕ್ಲೆಗೆ ನಾರಾಯಣ ಗುರುಕ್ಲೆನ ಬಗೆಟ್ ಭಾಷಣ ಬೊಕ ರಸಪ್ರಶ್ನೆ ಪಂಥ ಐತರ ಕುಡ್ಲದ ಶಾರದಾ ವಿದ್ಯಾಲಯಡು ನಡತಂಡ ಭಾಷಣ ಬೊಕ ರಸಪ್ರಶ್ನೆ ಪಂತೊಡ್ದು ಬೊಕ್ಕ ನಡತಿನ ಸಭಾಲಿಸಡ್ ವೇದಿಕೆದ ಸಲಹಾ ನಿರ್ದೇಶಕರು ಪ್ರೊಫೆಸರ್ MS ಕೋಟ್ಯಾನ್ ಮಾತೆರೆಲ್ಲ ಎತ್ಕೊಂಡಿರ. ನಾರಾಯಣಗುರು ಯುವ ವೇದಿಕೆದ ಗುರುಕಾರ್ಯರ ಸುದರ್ಶನ ಕೋಟ್ಯಾನ್ ಮೂಡಿಶೆಡ್ಡೆ ಗುರುಕಾರ್ಮೇಡ್ ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್ ದ ಡೀನ್ ಡಾಕ್ಟರ್ ವೆಂಕಟೇಶ್ ಅಮೀನ್ ಕಾರ್ಯಕ್ರಮ ಉದಿಪನ ಮಲ್ತೆರ. ಕುಡ್ಲಾ ಕೊಡಿಯಾಲ ಬೈಲ್ ಶಾರದಾ ವಿದ್ಯಾಲಯ ಪದವಿ ಕಾಲೇಜ್ ಪ್ರಿನ್ಸಿಪಾಲರ್ ದಯಾನಂದ ಕಟೀಲ್ ಬ್ರಹ್ಮಶ್ರೀ ಬೊಳ್ಳಿಪರ್ಬದ ನೆಂಪದ ಸಂಚೆ ಬಿಡುಗಡೆ ಮಲ್ತೆರ. ಡಾಕ್ಟರ್ ವೆಂಕಟೇಶ್ ಅಮೀನ್ ಪಾತ್ರೆಡ್ದು ಗುರು ಪನ್ಪನ ಶಬ್ದುಡು ಗೂ ಪಂಡ ಕತ್ತಲೆ ರೂ ಪಂಡ ಐನು ದೂರ ಮಲ್ಪನ ಅಂತ ಅರ್ಥ. ಒಂಜಿ ಕೈಕರಿಕಾ ಮಲ್ಪನಂದಾಂಡಲ ಐಕ ತಕ್ಕ ನಿಕ್ಲು ತಯಾರಾವುಡು ಮಾತೆರ್ಲ ಬೂಕು ಪೇಪರ್ ಓದಲೆ ದೇಶದ ನಾಯಕರಾದ ಬುಳೆಲೆಂದು ಜೋಕ್ಲಿಗೆ ಪಂಡೆರ. Most of the exams are competitive exams are multiple choice questions rupund examinations. So students will have to prepare what is required to the industry. That is number one. High speed reading is essential. So every student should develop high speed reading. Including elders, ruler ನಮ್ಮ ಮಾತೆರ್ಲಾಸ್ ರೀಡಿಂಗ್ ಇನ್ಪನ ಫಾಸ್ಟ್ ಇತ್ತಂಡ ಮೆಂಟಲ್ ರಿಫ್ಲೆಕ್ಷನ್ಸ್ ಪರ್ಫೆಕ್ಟ್ ಉಪ್ಪು. ಫಾರ್ ಎಕ್ಸಾಂಪಲ್ ನಮ್ಮ ರೋಡ್ ಪೋನಾಗ ಒಂದು ವೆಹಿಕಲ್ ಬರ್ಕೊಂಡು ಎದುರು ಸೊ ನಮ್ಮ ಎಂಚ ಡೈರೆಕ್ಷನ್ಗೆ ತುಂಬ ಲೆಫ್ಟ್ ಪೋಪನ ರೈಟ್ ಪೋಪನ ಇಂಟ ರಿಫ್ಲೆಕ್ಷನ್ ಆ ರಿಫ್ಲೆಕ್ಷನ್ ಸ್ಲೋ ಡೌನ್ ಆರಬಲ್ಲಿ ಆ ರಿಫ್ಲೆಕ್ಷನ್ ಸ್ಲೋ ಡೌನ್ ಆಂಡ ಅಲ್ಝೈಮರ್ಸ್ ಡಿಸೀಸ್ ಮೆಮೊರಿ ಲಾಸ್ ಆಪಿನ ಇಂಚ ಮತ ಒಂದು. ಸೊ ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ರೀಡಿಂಗ್ ನ್ಯೂ ವೆರೈಟೀಸ್ ಆಫ್ ನಾಲೆಜ್ ನಮಗೆ ನೋಡಿ ಆ ನಾಲೆಜ್ ಅದಾದ ವಿಲ್ ಮೂವ್ ಫಾರ್ವರ್ಡ್. ದಯಾನಂದ ಕಟೀಲ್ ಪಾತ್ರೆಡ್ದು ನಿಷ್ಠೆಡ್ ಕೆಲಸ ಮಲ್ಪನ ಗುರುಕಾರ್ಯರು ಬೊಳ್ಳಿಪರ್ಪದ ಪಗ ವೇದಿಕೆಗೆ ತಿಕ್ಕದೇರ ಅವು ಒಂಜಿ ಯೋಗ ವೇದಿಕೆ ಬುಡಂದೆ ಕೆಲಸ ಮಲ್ತೊಂದು ಬೈದಿನವು ಅವು ನಾರಾಯಣ ಗುರುಕ್ಲೆನ ತತ್ವ ಸಂದೇಶದಂಚ ಬರೋ ಕ್ಷೇತ್ರ ಬದುಕಿಡಿ ನಮ್ಮಡ ಉಪ್ಪುನವು ಬರವು ಬೂಕು ನಮ್ಮ ದೋಸ್ತಿ ಅವಡು ಮೊಬೈಲ್ಗೆ ಒಂದು ಪಡೆಯಂದು ಜೋಕ್ಲಿಗೆ ಪಂಡೆರ. ತಾಯಿ ತಂದೆ ಹೇಳಿದಂತಹ ಅಥವಾ ಅವ್ರು ಹೇಳಿದಂತಹ ಅಥವಾ ಹಿರಿಯರು ಹೇಳಿದಂತಹ ವಿಷಯಗಳನ್ನು ಮರೆತು ಬಿಟ್ಟು ನಾವು ಕೇವಲ ಏನು ಮಾಡ್ತೇವೆ ಅಂದರೆ ಬೇರೆ ವಿಷಯಗಳತ್ತ ತಲೆಯನ್ನು ಹಾಕ್ತೇವೆ. ಒಂದಿನ ಗೊತ್ತಾಗ್ತದೆ ನಮಗೇನೆಂದರೆ ಉಳಿದ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಕಾಲೇಜ್ ಮೇಟ್ಗಳು ಅಥವಾ ಬೇರೆ ಬೇರೆ ಹುದ್ದೆಯಲ್ಲಿರುವಾಗ ನಾವು ಯೋಚನೆ ಮಾಡೋದಂದರೆ ನಾನು ಅವನ ಬೆಂಚ್ ಮೇಟ್, ನಾನು ಅವನ ಜೊತೆ ಇದ್ದೆ, ಆದರೆ ಇವತ್ತು ಅವ ದೊಡ್ಡ ಸ್ಥಾನಕ್ಕೆ ಹೋದ ಬಟ್ ನಾನು ಇಲ್ಲ ಅಂತ ಹೇಳುವಂಥದ್ದು. ಸೊ ಆ ರೀತಿಯ ಯೋಚನೆಗಳು ಬರೋದು ಯಾವಾಗಲೂ ಮತ್ತೆ ಆಗೇನಾಗುತ್ತೆ ಅಂದರೆ ಆಗ ಕಾಲ ಮಿಂಚಿರ್ತದೆ. ನೆನ್ಬಿಡ್ಕೊಳ್ಳಿ, ಒಂದು ಸಲ ನಿಮ್ಮ 10th ಎಕ್ಸಾಮ್ ಆಯಿತು, PUC ಎಕ್ಸಾಮ್ ಆಯಿತು, ಡಿಗ್ರಿ ಎಕ್ಸಾಮ್ ಆಯಿತು, ಅದು ಜೀವನದಲ್ಲಿ ಬರೆಯುವಂಥದ್ದು ಒಮ್ಮೆ. ಬಟ್ ಅಲ್ಲಿ ಇರುವಂಥದ್ದು ಏನಂದರೆ ಆ ಪರೀಕ್ಷೆಗಳನ್ನು ಬರೆದಾಗ ನಿಮಗೆ ಎಷ್ಟು ಆ ಎಕ್ಸಾಮ್ಗಳಲ್ಲಿ ಸಾಧನೆ ಮಾಡಿದರೆ ಅದು ಜೀವನ ಪರ್ಯಂತ ಇರ್ತದೆ. ಪಂತುಡ್ಗೆಂದಿನಕ್ಲಿಗೆ ಬಿಲ್ಲವ ಬ್ರಿಗೇಡ್ ಕುಡ್ಲದ ತಾಪಕೆರು ಸದಾನಂದ ಪೂಜಾರಿ ಇನಾಮ್ಲೇನ್ ಪಟ್ಟಿಯರ ಒಳ್ಳಿ ಪರ್ವಡು ಬಾಕಿ ಆಯ್ನ ಜೋಕ್ಲಿಗೆ ಸ್ಕಾಲರ್ಶಿಪ್ಲೇನು ಈ ಪೊರ್ತುಡು ಪಟ್ಟಿಯರ. ಸುದರ್ಶನ ಕೋಟ್ಯನ್ ಗುರ್ಕಾರ್ಮೆದ ಪಾತೆರ ಪಂಡದು ಇತ್ತದ ಜೋಕರು ಕಲ್ತದು ಮಿತ್ತು ಬತ್ತದ ವೇದಿಕೆಯನ್ನು ಗಟ್ಟಿ ಮುಟ್ಟು ಮಲ್ಪಡೊಂದು ಪಂಡ್ಯರ. ತೀರ್ಪುಗಾರರು ನೀಲಯ್ಯ ಎಂ ಅಗರಿ, ಸಲಹಾ ನಿರ್ದೇಶಕರು ಸುಧಾಕರ ಕರ್ಕೇರ, ದುಂಬುದ ಗುರ್ಕಾರ್ಯರು ದೇವದಾಸ್ ಆಯರ್ಮಾರ್, ಬ್ರಹ್ಮಶ್ರೀ ನೆಂಪುದ ಸಂಚದ ಸಂಪಾದಕರು ರಘುನಾಥ ಎಂ ವರ್ಕಾಡಿ ಪಾಲ್ಗೊಂಡಿರ. ಕಾರ್ಯಕ್ರಮ ಸಂಚಾಲಕರು ಸುದರ್ಶನ ಸುವರ್ಣ ಸೊಲ್ಮೆ ಸಂದಾಯರು, ಪ್ರಧಾನ ಕಾರ್ಯಂತರು ಸುಮಂತ್ ಸುವರ್ಣ ಕಾರ್ಯಕ್ರಮ ಸುಧಾರ್ತಿರ. ಪರಮಾತ್ಮ ನಂಕ ಅರ್ಥ ಆಪನಂಚ ಜೋಕ್ಲನ ವೇಷಲೆಡೆದ ತೆರಿಪಾದ ಕುರುಪನವು ಸಂತೋಷದ ಸಂಗತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಪಂತೆರ ತೊಕ್ಕೊಟ್ಟದ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ದ 27ನೇ ವರ್ಷದ ಮುದ್ದು ಕೃಷ್ಣ ಪಂಥ ಉದಿಪನ ಮಲ್ತದ 6 ಪಾತಿರಿಯರ. ಮುದ್ದುಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ತೊಕ್ಕೊಟ್ಟದ ನೆಲೆಟ್ ತೊಕ್ಕೊಟ್ಟದ ಡಾಕ್ಟರ್ BR ಅಂಬೇಡ್ಕರ್ ರಂಗಮಂದಿರಡು ಮುದ್ದುಕೃಷ್ಣ ಪಂಥ 2024 ಅಟ್ಟಣೆ ಆದಿತ್ತಂಡು. ಟ್ರಸ್ಟ್ದ ಗುರುಕಾರ್ಯರು ಚಂದ್ರಕಾಂತ್ ತೊಕ್ಕೊಟ್ಟು ಬೊಕ ಪದಾಧಿಕಾರಿಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮುಹಿಲನ್ ಬೊಕ ಬಿನ್ನೆರೆಗೆ ಮರ್ಯಾದೆ ಮಂತದ ಎತ್ಕೊಂಡಿರ.
ಬಿನ್ನೇರ್ನ ಒಟ್ಟು ಸಿರಿಗಡೆ ಜಿಲ್ಲಾಧಿಕಾರಿ ಮುಲೈ ಮುಹಿಲನ್ ಮುದ್ದುಕೃಷ್ಣ ಪಂಥ ಉದಿಪನ ಮಲ್ತೆರ. ಮುಲೈ ಮುಹಿಲನ್ ಪಾತಿಡ್ದು ಪರಮಾತ್ಮನಂಕ ಜೋಕ್ಲಿನ ಮೂಲಕ ಅರ್ಥ ಮಲ್ಪಾವನವು ಸಂತೋಷದ ವಿಚಾರ ತುಳುನಾಡು ವಿಶೇಷ ಕಲಿತ ಸ್ವರೂಪದ ಆಚರಣೆ ಮಲ್ಪನ ಸಮಾಜದ ಮಾತೆರ್ಲ ಕೈ ಜೋಡಿಸವನ ಸಂತೋಷದ ಇಸೆಯ ಮಾತಾ ಜೋಕ್ಲಿನ ಪರವಾದ ಈ ಸಂಸ್ಥೆಗೆ ಮೆಚ್ಚುಗೆ ತೆರಿಪಾವೆಂದು ಪಣ್ಣಿನ ಆರು ಅಷ್ಟಮಿದ ಎಡ್ಡೆಪು ಬೈಕೇರ. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಪಾತಿಡ್ದು ಇಡೀ ಸಮಾಜ ಒಟ್ಟಾದ ಬದುಕುನ ದಿಟ್ಟಿಡು ಶ್ರೀಕೃಷ್ಣ ಕುರ್ನ ಸಂದೇಶನು ತೆರೆಯೋನಡು ಸಮಾನತೆಡು ಮಾನವೀಯತೆಡು ಪ್ರತಿಯೊರೆಲ್ಲ ಬದುಕೊಡು ಪಂಡಿರ. ಕರ್ನಾಟಕ ಅಲೈಡ್ ಮೆಡಿಸನ್ ಸಂಸ್ಥೆದ ಗುರುಕಾರ್ಯರ ಡಾಕ್ಟರ್ UT ಇಫ್ತಿಕರ್ ಆಲಿ ಪಾತಿಡ್ದು ಎಡ್ಡೆಪ್ಪು ಬೈಕೇರ. ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಮಂಜಪ್ಪ ಕಾರ್ನವರ್ ಆಶೀರ್ವಚನ ಕುರಿಯರ. ಉಳ್ಳಾಲ ನಗರಸಭೆ ಕಮಿಷನರ್ ವಾಣಿ ಆಳ್ವ, ನಗರಸಭೆತ ಪುಟ್ಟರಾಜು, ಧಾರ್ಮಿಕ ನಾಯಕರ ಸುರೇಶ್ ಭಟ್ನಾಗರ್ ಬಿನ್ನೆರದು ಪಾಲ್ಗೊಂಡಿರ. ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ದ ಒತ್ತು ಗುರುಕಾರ್ಯರ ಸತೀಶ್, ಪ್ರಧಾನ ಕಾರ್ಯಂತರ ಭವಿತ್ ಬಂಗ್ಯರ ಬೊಕ ಮಾತಾ ಪದಾಧಿಕಾರುಲು ಸದಸ್ಯರು ಈ ಪುರ್ತುಡಿತ್ಯರ. ಶೋಭಾ ಕಾರ್ಯಕ್ರಮ ಸುಧಾರ್ತೆ ಕುರಿಯರ. ನಮ್ಮದೇ ಆದಂಥ ಒಂದು ಕಲೆಯನ್ನು ಅದಕ್ಕೆ ಕೊಟ್ಟು ಅದಕ್ಕೆ ಒಂದು ವಿಭಿನ್ನವಾದ ಒಂದು ಪದ್ಧತಿಯನ್ನು ಮಾಡಿ ಭಾಳ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀರಾ. ಬಂದಿರುವಂಥ ಎಲ್ಲ ಮಕ್ಕಳಿಗೂ ಇಂಥ ಒಂದು ವೇದಿಕೆಯನ್ನು ಕೊಡೋದ್ರ ಮುಖಾಂತರ ಒಂದು ಪ್ರೋತ್ಸಾಹವನ್ನು ನೀಡುವುದರಲ್ಲಿ ಸಮಾಜವಾಗಿ ಎಲ್ಲರೂ ಕೈ ಜೋಡಿಸುವಂಥದ್ದು ಭಾರಿ ಶ್ಲಾಘನೀಯ ವಿಷಯ. ಇಡೀ ಸಮುದಾಯದಕ್ಕೂ ಒಟ್ಟಿಗೆ ಸೇರಿದು ಬದುಕುನ ಒಂದು ಸಂದೇಶವನ್ನು ಶ್ರೀಕೃಷ್ಣ ಕೊರ್ತಿನೈನು ನಿಖಲ್ ಮಾತ ನೆನಪುದೇವ ನೋಡು. ಈ ಜೋಕ್ಲನ ರೂಪೊಡುಪುನ ದೇವೇರ್ನ ರೂಪದ ಈ ಜೋಕ್ಲು ನಮ್ಮ ಭವಿಷ್ಯದ ನಾಗರಿಕರ ಆಪನ ಒಂಜಿ ಸಂದರ್ಭಡು ಶ್ರೀಕೃಷ್ಣನ ಮಹಾಂತ ಮೌಲ್ಯನ್ಲ ಜೋಕ್ಲೆಗಿರ್ ಕೊರಡು ಸೌಹಾರ್ದತೆ ಸಮಾನತೆಯ ಸಾಹಸದ ಇಡೀ ಒಂಜಿ ಮೌಲ್ಯನು ಜೋಕ್ಲೆಗ್ ಕೊರದು ಈ ದೇಶನು ಸಮೃದ್ಧ ಭಾರತ ಮಲ್ಪಡೊಂದು ಪಂಡದ ಈ ಸಂದರ್ಭಡು ಯಾನಕ್ಕೇನೊಂದು ನಮ್ಮ ಪುಟಾಣಿ ಮುದ್ದು ಕೃಷ್ಣ ಜೋಕ್ಲ ಮೂಲ ಕಾತೊಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಎನ್ನ ಸಂಪೂರ್ಣ ಸಪೋರ್ಟ್ ಆದಲು ಎನ್ನ ನನ್ನ ಆಬ್ಸೆನ್ಸ್ ಒಂಜಿ ಕವರ್ ಮನ್ಪೇರಿ ನಮ್ಮ ಕ್ಷೇತ್ರ ಆದ ಒಂಜಿ 55 ವರ್ಷ ಅಂಡ್ ಎನ್ನ ಪಪ್ಪನ ಟೈಮ್ ಅನ್ನ ಟೈಮ್ ಈ ಕ್ಷೇತ್ರ ಉಪ್ಪುನು ಇಂಚಿನ ಕಾಂಪಿಟೇಷನ್ ಅರೇಂಜ್ಮೆಂಟ್ ಎನ್ನ ಧನ್ಯವಾದ ಶುಭಾಶಯಗಳು ಕೊರೊಂದುಲ್ಲೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಮೂಲ ಕೃಷ್ಣ ವೇಷನ ಮಲ್ತಂದಾಂಡ್ಲ ಆ ಅಪ್ಪೆನಕಲ ಆ ಬರಿಟು ಕೊಲೊಂದು ಆ ಮೇಟು ಕೊಲೊಂದು ಅಕ್ಕಲ್ನ ಆ ಡ್ಯಾನ್ಸ್ ತೋದು ಅಕ್ಕಲ ಡ್ಯಾನ್ಸ್ ಮಲ್ಪನಂಜನ ಒಂಜಿ ಶುಭ ಸಂದರ್ಭ ದಾಯಪಂಡ ನಂಕ ಮಾತೆರೆಗಲ ಆ ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಅನುಗ್ರಹ ನಂಕ ಮಾತೆರೆಗಲ ಉಪ್ಪಡು ಅತ್ತಂದೆ ಈ ಟ್ರಸ್ಟ್ ಮಲ್ಪನ ಕಾರ್ಯಕ್ರಮ ನಿರಂತರ ನನಮಿತ್ತಿಗಲ ಕೆಲವು ಕಾರ್ಯಕ್ರಮ ಮಲ್ಪೇರಿ ಐಕಿಲ ಅಪ್ಪೆನ ಪೂರ್ಣಾನುಗ್ರಹ ಉಪ್ಪಡು ಪಣೊಂದು. ಒಡಿಪ್ಪು ಶ್ರೀಕೃಷ್ಣ ಮಠದ ನಿಲೆಟ್ ಶ್ರೀಕೃಷ್ಣ ಮಾಸೋತ್ಸವ ಅಷ್ಟಮಿದ ಆಚರಣೆ ವಿಟ್ಲ ಪಿಂಡಿ ಉಚ್ಚಯ ನಡ್ತೊಂದಿತ್ತದು. ಐತಾರ ರಾತ್ರಿ ಶ್ರೀಕೃಷ್ಣ ಮಠದ ಅಂಗನೋಡು ನಾದ ನೃತ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕಲ್ಚರಲ್ ಟ್ರಸ್ಟ್ ಕುಡ್ಲ ಮಕ್ಳೆರ್ದು ಬಣ್ಣೊಲೆನ ಭಾವಲೋಕ ಮೀನಾಕ್ಷಿ ಕಲ್ಯಾಣ ನೃತ್ಯ ರೂಪಕ ಮೂಡ್ದು ಬತ್ತಂಡು. ಶ್ರೀ ಪುತ್ತಿಗೆ ಮಠ ಪರ್ಯಾಯ ಶ್ರೀಕೃಷ್ಣ ಮಠಟು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರ್ನ ದುಂಬಾಳ್ತೆಡ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಉಚ್ಚಯದಲೆಕ್ಕೊಡು ಒಂಜಿ ತಿಂಗೊಲ್ದ ಶ್ರೀಕೃಷ್ಣ ಮಾಸೋತ್ಸವ ನಡ್ತೊಂದುಂಡು. ಶ್ರೀಕೃಷ್ಣ ಮಾಸೋತ್ಸವ ಲೆಕ್ಕೊಡು ಮಠದ ಅಂಗನೋಡು ಬೊಕ ಮಧ್ವ ಮಂಟಪಡು ನಿಚ್ಚಲ ಸಾಂಸ್ಕೃತಿಕ ವೈಭವ ದಿವಂದೆರ. ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿದ ಆಚರಣೆ ಭಾರೀ ಗೌಜಿಡ್ ನಡ್ತೊಂದುಂಡು. ಅಂಗಾರೆ ಶ್ರೀಕೃಷ್ಣ ಲೀಲೋತ್ಸವ ವಿಟ್ಲಪಿಂಡಿ ಉಚ್ಚೆಯಗು ಅಟ್ಟಣೆ ಸಾಗುದುಂಡು. ಐತಾರ ರಾತ್ರಿ ಶ್ರೀಕೃಷ್ಣ ಮಠದ ಅಂಗನೋಡು ನಾದ ನೃತ್ಯ ಸ್ಕೂಲ್ ಆಫ್ ಡ್ಯಾನ್ಸ್ ಕಲ್ಚರಲ್ ಟ್ರಸ್ಟ್ ಕುಡ್ಲ ಮಕ್ಳೆರ್ದು ಬಣ್ಣುಲೆನ ಭಾವಲೋಕ ಮೀನಾಕ್ಷಿ ಕಲ್ಯಾಣ ನೃತ್ಯ ರೂಪಕ ಮೂಡ್ದು ಬತ್ತುಂಡು. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ್ಣನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.